ಊರಿಗೆ ಸಮಗ್ರ ರಸ್ತೆ ಇಲ್ಲದೆ ಬೇಸತ್ತ ನಾಗರಿಕರು ಚುನಾವಣೆ ಬಹಿಷ್ಕರಿಸುವ ಘಟನೆ ಮಂಗಳೂರು ನಗರದ 36ನೇ ವಾರ್ಡ್ನ ಕೆಲರಾಯಿ ಎಂಬಲ್ಲಿ ನಡೆದಿದೆ. ಇಲ್ಲಿನ ನಾಗರಿಕರು ಚುನಾವಣೆ ಬಹಿಷ್ಕರಿಸಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಗಳೂರು ನಗರದ ಕೆಲರಾಯಿ ಲೇಔಟ್ ಜನರು ಮತ ಬಹಿಷ್ಕರಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ರಸ್ತೆ ದುರಸ್ತಿಯಾಗದೇ ಇದ್ದುದರಿಂದ ಇಲ್ಲಿನ ನಾಗರಿಕರು ಆಕ್ರೋಶಗೊಂಡಿದ್ದಾರೆ. ಊರಿಗೆ ಸಮಗ್ರ ರಸ್ತೆ ಇಲ್ಲದ ಕಾರಣ ಜನ ಬೇಸತ್ತು ಹೋಗಿದ್ದಾರೆ. ಇದೇ ಕಾರಣಕ್ಕೆ ಇಂದು ಬೀದಿಗಿಳಿದ ನಾಗರಿಕರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿ ಮಾಡದೇ ಇದ್ದಲ್ಲಿ ಮತದಾನದಲ್ಲಿ ಭಾಗವಹಿಸುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಮ್ಮ ಮನಸ್ಸಿಗೆ ಯಾವ್ದು ಬರ್ತದೆ, ಯಾರು ಜನಪರವಾಗಿದ್ದಾರೆ ಅವರಿಗೆ ವೋಟ್ ಹಾಕಿ, ನಾನು ಬೇರೆನೇ ಹೇಳಲ್ಲ. ಡಿಸಿಷನ್ ತಗೊಂಡದ್ದು ಈ ಸಲ ನಾವು ಕಾರ್ಪೊರೇಷನ್ ಓಟಿಗೆ ಹೋಗೋದಿಲ್ಲ, ವೋಟ್ ಹಾಕೋದಿಲ್ಲ. ಯಾವ ಮಾಡಿಕೊಡ್ಲಿಲ್ಲ ಖಂಡಿತ ಅಲ್ಲಿಂದ ಬರ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ತುಂಬಾ ಜನರದ್ದು ಇಲ್ಲಿ ಕದ್ದೋಯ್ತು. ಬರುವಾಗ ಬ್ಯಾಗ್ ಎಳಿತಾರೆ, ಕರಿಮಣಿ ಎಳಿತಾರೆ, ಹೇಗೆ ಹೋಗ್ಲಿ? ಕತ್ತಲೆ ಇದೆಲ್ಲ ನೀವು ನೋಡಿರ್ಬೋದು ಸರ್. ಬರುವಾಗ ಮಾಡ್ಲಿಕ್ಕೆ ಕಾರಣ ನಮಗೂ ಕೂಡ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೂ ಕೂಡ ಇದ್ದಾರೆ. ನನ್ನ ಮಾತು ನಾವು ಹೇಗೆ ಅಂತ 4 ವರ್ಷ ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ಹಿಂದಿನ ಶಾಸಕರು ಆಶ್ವಾಸನೆ ಕೊಟ್ಟಿದ್ರು ಅಷ್ಟೇ, ಅವ್ರು ಮಾಡಲಿಲ್ಲ ಅಂತ ಗೊತ್ತಾಯ್ತು. ಅದನ್ನೇ ಹೇಳ್ಕೊಂಡು ಹೋಗುದು ಬೇಡ. ಈಗ ಅವ್ರು ಹೇಳಿದ್ರು ಹೋಗುದು ಅದು ಬಿಡಿ, ಅದು ಬೇಡ. ಈಗ ಮುಂದೇನು ಎಸ್ ಅದು ನಮ್ಮ ಕೆಲಸ. ಖಂಡಿತವಾಗಿ ಆಗುತ್ತೆ, ನೀವೇನು ಟೆನ್ಷನ್ ಆಗೋದು ಬೇಡ. ದಯವಿಟ್ಟು ನನಗೆ ಇದು ಬರುವಾಗ ಇದೇ ರೋಡು ಅಂತ ಹೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ನಾವು ಯಾವ ಎಲ್ಲರೂ ಬನ್ನಿ ಈ ಕಡೆ ಕೊಡಿ, ಬನ್ನಿ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ನೀರ್ಮಾರ್ಗದಲ್ಲಿರುವ ಕೆಲ್ರಾಯಿ ವಾರ್ಡ್ ನಂಬರ್ 36 ರಸ್ತೆ ತುಂಬ ಹದಗೆಟ್ಟಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸರಿಯಾದ ಸ್ಟ್ರೀಟ್ ಲೈಟ್ ಇಲ್ಲ, ಸರಿಯಾಗಿ ಡಾಮರ್ ಇಲ್ಲ, ಹಾಗೆ ಒಂದು ಸರಿಯಾದ ರೀತಿಯ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಈ ರಸ್ತೆ ತುಂಬ ಕಿರಿದಾಗಿದ್ದು ಕೇವಲ 10 ಫೀಟ್ ಮಾತ್ರ ಇದೆ. ಹಾಗೆ ಇಲ್ಲಿ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಫೈರ್ ಬ್ರಿಗೇಡ್ ಆಗಿರ್ಬೋದು ಅಥವಾ ಆ್ಯಂಬುಲೆನ್ಸ್ ಆಗಿರ್ಬೋದು ಬರೋದು ತುಂಬ ಕಷ್ಟ. ಹಾಗೆ ಆಟೋ ರಿಕ್ಷಾದವರು ಕೂಡ ಬರಲಿಕ್ಕೆ ತುಂಬ ಹಿಂಜರಿತಾರೆ, ಬಂದರೆ ಕೂಡ ಎಕ್ಸ್ಟ್ರಾ ಹಣ ತಗೊಳ್ತಾರೆ. ಹಾಗೆ ಈಗ ಅದಕ್ಕೋಸ್ಕರ ನಮಗೊಂದು ಸರಿಯಾದ ವ್ಯವಸ್ಥೆ ಬೇಕು, ಸರಿಯಾದ ರಸ್ತೆ ಹಾಗೆ ಡಾಮರ್ ವಿತ್ ಸ್ಟ್ರೀಟ್ ಲೈಟ್ ಬೇಕಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಈ ಹಿಂದೆ ಏನಾದರೂ ನೀವು ಮನವಿ ಪತ್ರ ಏನಾದರೂ ಕೊಟ್ಟಿದ್ದೀರಾ ಇಲಾಖೆಗೆ? ತುಂಬ ಸಲ ಮನವಿ ಕೊಟ್ಟರೂ ಕೂಡ ಯಾವುದೇ ರೀತಿಯ ಕ್ರಮ ಕೂಡ ಕೈಗೊಳ್ಳಲಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ಈ ಜನನಾಯಕರು ಎಚ್ಚೆತ್ತು ಈಗಲಾದರೂ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕಾಗಿ ವಿನಂತಿ. ಕಳೆದ 4 ವರ್ಷದಿಂದ ಒದ್ದಾಡ್ತಾ ಈ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಇಲ್ಲಿ 300 ಮನೆ, ಒಂದು 80 ಮನೆಗಳಿವೆ, 300ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ನಮ್ಮ ಡಿಮಾಂಡ್ ಏನು ಅಂತ ಹೇಳಿದರೆ ನಮಗೆ ರಸ್ತೆ ಬೇಕು, ಇಲ್ಲಾಂದರೆ ನಾವು ವೋಟ್ ಮಾಡಲ್ಲ. ಈ ಸರಿ ಮಹಾನಗರ ಪಾಲಿಕೆದು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 36ರಲ್ಲಿ ಬರುವಂಥದ್ದು ನಮ್ಮ ಈ ಒಂದು ಪರಿಸರ. ಹಾಗಾಗಿ ಈ ಸರಿ ನಾವು ವೋಟ್ ಮಾಡಲ್ಲ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮಗೆ ದಾರಿಯಲ್ಲಿ ಹೋಗುವಂಥದ್ದು ಈಗ ನಡೆದು ಆಡ್ಕೊಂಡು ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮಗೆ ನಡ್ಕೊಂಡು ಹೋಗುವಂಥದ್ದಾದರೂ ದಾರಿ ಬೇಕು. ಗಾಡಿಯಲ್ಲಿ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ, ಕೆಲವರು ಬಿದ್ದಿದ್ದೀವಿ ನಾವು. ಈ ದಾರಿಯನ್ನು ನೀವು ನೋಡ್ಬೋದು, ಯಾರು ಕೂಡ ಯಾವಾಗಲೂ ಬಂದು ನೋಡ್ಬೋದು. ರಾಹುಲ್ ಭಾಯ್ ನೀವು ಮಾತಾಡಿ ಸ್ವಲ್ಪ. ಇಲ್ಲಿ ದಾರಿಗೆ ಒಂದು ಸ್ಟ್ರೀಟ್ ಲೈಟ್ ಇದ್ದು ವ್ಯವಸ್ಥೆ ಇಲ್ಲ ಈ ದಾರಿಯಲ್ಲಿ. ಹೆಂಗಸರು 6 ಗಂಟೆ ನಂತರ ಈ ದಾರಿಯಲ್ಲಿ ಹೋಗುವಾಗಿಲ್ಲ, ಆ ರೀತಿ ಇದೆ. ಗುಡ್ಡದ ಥರ ಇದೆ ಈ ಪರಿಸರ. ಒಂದು ಯಾರಿಗೂ ಅಡ್ಡಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏಜ್ ಆದವರಿದ್ದಾರೆ, ಅವರಿಗೆ ಏನಾದರೂ ಅನಾರೋಗ್ಯಕ್ಕೀಡಾದರೆ ಕರ್ಕೊಂಡು ಹೋಗಲಿಕ್ಕೆ ಆ್ಯಂಬುಲೆನ್ಸ್ ಅಂತೂ ಖಂಡಿತ ಬರಲಿಕ್ಕಿಲ್ಲ, ನಾವು ಹೊತ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ನಿಶಾನ್ ಅಂತ. 2002ರಲ್ಲಿ ವಾರ್ಡ್ ನಂಬರು 36ಕ್ಕೆ ಬಂದಿದ್ದೇನೆ. ಹಾಗೆ ಅದರಲ್ಲಿ ಆ ಟೈಮಲ್ಲಿ ಮೇಲಿನ ರೋಡು ಎಷ್ಟು 20 ಫೀಟ್ ರೋಡು ಇತ್ತು, 2 ಸೈಡಿಂದ ಕಾಂಪೌಂಡ್ ಇತ್ತು, ಸ್ಟ್ರೀಟ್ ಲೈಟು ಇತ್ತು. ಅದನ್ನು ಸಡನ್ ಬಂದ್ ಮಾಡಿ 4 ವರ್ಷ ಆಯ್ತು. ಈಗ ಅದರ ಬದಲು ಕೆಳಗಿನಿಂದ ಒಂದು ರೋಡ್ ಕೊಟ್ಟಿದ್ದಾರೆ. ಆ ರೋಡಲ್ಲಿ ಜನಸಂಖ್ಯೆ ಅಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣಿಗಳು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಆ ಥರದ ರೋಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಾಮರ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಯಾವುದೂ ಇಲ್ಲದೆ ಅಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಈ ಪರಿಸರದಲ್ಲಿ
ಒಂದು 80 ಮನೆಗಳು ಇದೆ ಉಂಟು. 80ಕ್ಕಿಂತ ಹೆಚ್ಚು ಮನೆಗಳುಂಟು. ಒಂದು 300 ಜನವೂ ಜನಸಂಖ್ಯೆ ಇದ್ದಾವೆ. ಅವರಿಗೆ ಯಾವುದು ಒಂದು ಅನಾರೋಗ್ಯ ಆದರೆ ಹೋಗಲಿಕ್ಕೆ ಆಂಬ್ಯುಲೆನ್ಸ್ ಆಗಲಿ, ಒಂದು ಫೈರ್ ಬೆಂಕಿ ಏನಾದರೂ ಅವಘಡ ಬಂದರೆ ಬೆಂಕಿಯಿಂದ ಇದಕ್ಕೆ ಫೈರ್ ಸರ್ವಿಸು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಇದ್ದಂಥ ರೋಡು ಇದಾಗಿರ್ತದೆ. ಅದನ್ನು ಶೀಘ್ರದಲ್ಲಿ ದುರಸ್ತಿ ಮಾಡಿ ಡಾಮರು, ಸ್ಟ್ರೀಟ್ ಲೈಟು, ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾವು ಕೇಳ್ತಾ ಇದ್ದೇವೆ. ಸರ್, ಈಗ ಮತ ಆಗುದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಈ ಬಗ್ಗೆ ಅಧಿಕಾರಿಗಳಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ದೀರಾ? ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಪ್ರತಿ ಉತ್ತರ ಯಾವುದೂ ಬರಲಿಲ್ಲ. ಸೊ ಆ ರೋಡ್ ಬಂದ್ ಮಾಡಿ ಇಲ್ಲಿ ಕೆಳಗೆ ಈ ಸೈಡಿಗೆ ಒಂದು ರೋಡ್ ಕೊಡ್ತೇನೆ ಅಂತ ಹೇಳಿದೆ. ಆ ರೋಡ್ ಬಂದಾಯಿತು. ಆ ರೋಡ್ ಬಂದಾದರೆ ಆಮೇಲೆ ಅದು ಬಂದಾಯಿತು. ಈ ರೋಡ್ ಏನಾಯಿತು ಅಂದರೆ ಅದು ರೋಡು ಮೂಲ ರೋಡ್, ಇದನ್ನು ಈಗ ಪ್ರೈವೇಟ್ ರೋಡ್ ಕೊಟ್ಟಿದ್ದಾರೆ. ಇದಕ್ಕೆ ರಿಪೇರ್ ಮಾಡಲಿಕ್ಕೆ ಎಲ್ಲ ಏನು ಮಾಡಲಿಕ್ಕೆ ಏನು ಪರ್ಮಿಷನ್ ಇಲ್ಲ. ಸೊ ಈಗ ಇದರಲ್ಲಿ ಲೈಟು ಇಲ್ಲ, ಏನಿಲ್ಲ. ಮುಂಚೆದೆಲ್ಲ ಲೈಟ್ ಎಲ್ಲ ಇತ್ತು. ಈಗ ಈ ರೋಡಲ್ಲಿ ಏನಿಲ್ಲ. ಈಗ ರಾತ್ರಿ ಹೊತ್ತು ಯಾರಾದರೂ ಇದರಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ, ಹೆಂಗಸರು ಇಲ್ಲಿ ಇದ್ದವರು ಯಾರು ನಡ್ಕೊಂಡು ಹೋಗಬೇಕಾದ್ರೂ ಇಲ್ಲಿ ಯಾವುದಕ್ಕೂ ಏನು ವ್ಯವಸ್ಥೆ ಇಲ್ಲ, ಸೇಫ್ಟಿ ಇಲ್ಲ. ಫೈರಿಂಗ್ ಬರಲಿಕ್ಕೆ ಆಗಲ್ಲ. ಸೊ ಈ ಬಗ್ಗೆ ನೀವು ಈ ರೋಡ್ ಇದೆಯಲ್ಲ, ಇದನ್ನು ಬರೆದು ಕಾರ್ಪೊರೇಷನ್ಗೆ ಅಥವಾ ಮೂಡಕ್ಕೆ ನೀವು ಕೊಟ್ಟಿದ್ದೀರಾ? ಹೌದು, ನಾವೀಗ ಇದರ ಮೇಲೆ ನಾವು 4-5 ವರ್ಷದಿಂದ ಹೋರಾಟ ನಡೀತದೆ. ಕಾರ್ಪೊರೇಷನ್ ಕೊಟ್ವಿ, ಮುಂಚೆ ಇದ್ದ ಕಾರ್ಪೊರೇಟರ್ಗೆ ಹೇಳಿದ್ವಿ. ಕಾರ್ಪೊರೇಟರ್ ಬಂದಿದೆ. ಕಾರ್ಪೊರೇಟರ್ ಆ ಮುಂಚೆ ಇರುವ ರೋಡಲ್ಲೂ ಇರುವಾಗ ಕಾರ್ಪೊರೇಟರ್ಗೆ ಗೊತ್ತಿದೆ. ಮುಂಚೆ ಅಲ್ಲಿ ರೋಡ್ ಇತ್ತು, ಆ ರೋಡ್ ಬಂದಾಗುವಾಗ ಕಾರ್ಪೊರೇಟರ್ ಬಂದಿದ್ದಾರೆ. ಮುಂಚೆ ಬಾವವರು ಬಂದಿದ್ದರು ಆ ರೋಡ್ ಬಂದಾಗುವಾಗ. ಅವರು ಆಗ ಹೇಳಿದ್ರು 1 ಕೋಟಿ ಖರ್ಚು ಮಾಡಿ 1 ಕೋಟಿ ರಿಲೀಸ್ ಮಾಡಿ ಎಲ್ಲ ಕೊಡ್ತೇವೆ ಅಂತ ಹೇಳಿ ಇದು ರೋಡ್ ಆಯಿತು. ಅದು ರೋಡ್ ಬಂದಾಯಿತು. ಇದು ರೋಡ್ ಆಗಲಿಲ್ಲ. ಈ ರೋಡ್ ಮಾತ್ರ ಆಶ್ವಾಸನೆ ಇತ್ತು.